ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಎಸ್, ಇದು ಬ್ರೇಕಿಂಗ್ ನ್ಯೂಸ್. ಮಂಗಳೂರಿನಲ್ಲಿ ಇಂದು ಮತ್ತೆರಡು ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರುವಂತದ್ದು. ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಇಬ್ಬರಿಗೆ ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿರುವಂತದ್ದು. ಮಂಗಳೂರಿನ ಫಸ್ಟ್ ನ್ಯೂರೋ ಸಂಪರ್ಕದಿಂದ ಮತ್ತೆ ಇಬ್ಬರಿಗೆ ಪಾಸಿಟಿವ್ ಪ್ರಕರಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೀಗ ಮತ್ತೆ 2 ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ಪೇಷಂಟ್ ನಂಬರ್ 390 ಸಂಪರ್ಕದಲ್ಲಿದ್ದ ಬಂಟ್ವಾಳದ 69 ವಯಸ್ಸಿನ ವೃದ್ಧ ವ್ಯಕ್ತಿ ಮತ್ತು ಪೇಷಂಟ್ ನಂಬರ್ 536ರ ಸಂಪರ್ಕದಲ್ಲಿದ್ದ 62 ವರ್ಷದ ವ್ಯಕ್ತಿಯಲ್ಲಿ ಕೊರೋನಾ ಪಾಸಿಟಿವ್ ಸೋಂಕು ದೃಢಪಟ್ಟಿರುವಂತದ್ದು. ಅಂದ್ರೆ ಫಸ್ಟ್ ನ್ಯೂರೋ ಆಸ್ಪತ್ರೆ ಏನಿದೆ, ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆ ಕೊರೋನಾ ಹಾಟ್ಸ್ಪಾಟ್ ಆಗ್ತಿದೆಯಾ ಅನ್ನುವಂತಹ ಭಯ, ಆತಂಕ, ಗೊಂದಲ ಎಲ್ಲವೂ ಕೂಡ ಕಾಣಿಕೆ ಸಿಗ್ತಾ ಇದೆ. ಯಾಕಂದ್ರೆ ಈ 2 ಪ್ರಕರಣವೂ ಕೂಡ ಮೂಲ ಅಂತ ಹೇಳಿದ್ರೆ ಅದು ಫಸ್ಟ್ ನ್ಯೂರೋ ಆಸ್ಪತ್ರೆ, ಪಡಿಲ್ನ ಫಸ್ಟ್ ನ್ಯೂರೋ ಆಸ್ಪತ್ರೆಯ ಸಂಪರ್ಕ ಇದೆ ಅನ್ನುವಂಥದ್ದು. ಇನ್ನೊಂದು ಕಡೆ ಮಂಗಳೂರಿನ ಬೋಳೂರಿನಲ್ಲಿ ನಿನ್ನೆ ಪತ್ತೆಯಾದ ಪತ್ನಿಯಿಂದ ಗಂಡನಿಗೆ ಮತ್ತು ಇನ್ನೊಂದು ಪ್ರಕರಣ ಬಂಟ್ವಾಳದ ನೆರೆಮನೆಯಾಕೆಯ ಸಂಬಂಧಿ ಎಂದು ಖಚಿತವಾಗಿದೆ. ಈ ಮೂಲಕ ಇಬ್ಬರಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣ ಇರುವಂತದ್ದು ಪತ್ತೆಯಾಗಿರುವಂತದ್ದು. ಬಂಟ್ವಾಳದ 69 ವರ್ಷದ ವೃದ್ಧ ಮತ್ತು ಬೋಳೂರು ಗ್ರಾಮದ 62 ವರ್ಷದ ವೃದ್ಧನಿಗೆ ಸೋಂಕು ದೃಢವಾಗಿದೆ. ಏಪ್ರಿಲ್ 19ರಂದು ಕೊರೋನಾಕ್ಕೆ ಬಲಿಯಾದಂತಹ ಮಹಿಳೆ ಸಂಬಂಧಿ ಹಾಗೂ ನೆರೆಮನೆಯರಾಗಿರುವಂತಹ ಬಂಟ್ವಾಳದ 69 ವರ್ಷದ ವೃದ್ಧ. ಈ 69 ವರ್ಷದ ವೃದ್ಧ ಏನಿದ್ದಾರೆ, ಇವರು ಏಪ್ರಿಲ್ 19ರಂದು ಕೊರೋನಾಕ್ಕೆ ಬಲಿಯಾಗಿದ್ರು. ಆ ಬಲಿಯಾಗಿರುವಂತಹ ಮಹಿಳೆಯ ಸಂಬಂಧಿ ಮತ್ತು ನೆರೆಮನೆಯಾಗಿರ್ತಾರೆ. ಮತ್ತೊಬ್ಬ ಬೋಳರ ನಿವಾಸಿ ನಿನ್ನೆ ಪಾಸಿಟಿವ್ ವೃದ್ಧೆಯ 63 ವರ್ಷದ ಪತಿಗೆ ಪಾಸಿಟಿವ್ ಬಂದಿರುವಂತದ್ದು. ಇನ್ನು ಬೋಳೂರಿನ ಪೇಷಂಟ್ ನಂಬರ್ 536ರ ಪತ್ನಿಯ ಸಂಪರ್ಕದಿಂದ ಪತಿಗೆ ಸೋಂಕು ತಗುಲಿರುವಂತದ್ದು. ಇನ್ನೊಂದು ಪ್ರಕರಣ ಬೋಳೂರಿನಲ್ಲಿ, ಆ ಬೋಳೂರಿನ ಪತ್ನಿ ಏನಿದ್ದಾರೆ ಅವರ ಪತ್ನಿಯಿಂದ ಪತಿಗೆ ಕೊರೋನಾ ಪಾಸಿಟಿವ್ ಪ್ರಕರಣ ಬಂದಿರುವಂತದ್ದು. ಇನ್ನೊಂದು ಕಡೆ ಬಂಟ್ವಾಳದ ಪೇಷಂಟ್ ನಂಬರ್ 309 ಇವರ ದ್ವಿತೀಯ ಸಂಪರ್ಕ, ಸೆಕೆಂಡರಿ ಕಾಂಟ್ಯಾಕ್ಟ್ ಏನಿದೆ, ಇದರಿಂದ ವೃದ್ಧನಿಗೆ ಸೋಂಕು ಹರಡಿರುವಂತದ್ದು. 69 ವರ್ಷದ ಬಂಟ್ವಾಳದ ವೃದ್ಧ, ಅದೇ ರೀತಿ ಬೋಳೂರು ಗ್ರಾಮದ 62 ವರ್ಷದ ವೃದ್ಧ. ಎಸ್, ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ ಕೊರೋನಾ ಹಾಟ್ಸ್ಪಾಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮತ್ತೊಮ್ಮೆ ಎದ್ದಿದೆ. ಯಾಕಂದ್ರೆ ಕೊರೋನಾ ಹಾಟ್ಸ್ಪಾಟ್ ಆದಂತಹ ಫಸ್ಟ್ ನ್ಯೂರೋ ಆಸ್ಪತ್ರೆಯ ಸಂಪರ್ಕದಲ್ಲಿರುವಂತಹ ಇಬ್ಬರಿಗೆ ಇವತ್ತು ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು, ದೃಢಪಟ್ಟಿರುವಂತದ್ದು. ಈ ಸಂದರ್ಭ ಹಿಂದೆಯೂ ಕೂಡ ಎಲ್ಲರೂ ಕೂಡ ಹೇಳ್ತಾ ಇದ್ರು, ನಾವು ಕೂಡ ಹೇಳ್ತಾ ಇದ್ವಿ, ಫಸ್ಟ್ ನ್ಯೂರೋ ಆಸ್ಪತ್ರೆ ಎಲ್ಲೋ ಒಂದ್ ಕಡೆ ಕೊರೋನಾದ ಹಾಟ್ಸ್ಪಾಟ್ ಆಗುತ್ತಾ ಅನ್ನುವಂಥದ್ದು. ಒನ್ಸ್ ಅಗೇನ್ ಇವತ್ತು ಬಂದಂತಹ 2 ಪ್ರಕರಣಗಳು ಕೂಡ ಮೂಲ ಅಂತ ನೋಡಿದ್ರೆ ಅದು ಫಸ್ಟ್ ನ್ಯೂರೋ ಆಸ್ಪತ್ರೆ. ಅಂದ್ರೆ ಇಬ್ರು ವ್ಯಕ್ತಿಗಳಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿರುವಂತದ್ದು. ಆ ಇಬ್ಬರು ವ್ಯಕ್ತಿಗಳು ಕೂಡ ಕೊರೋನಾ ಸೋಂಕಿನ ಸಂಪರ್ಕದಲ್ಲಿದ್ದವರು. ಅಂದ್ರೆ ಕೊರೋನಾ ಸೋಂಕು ದೃಢಪಟ್ಟಂತಹ ವ್ಯಕ್ತಿಗಳೇನಿದ್ದಾರೆ ಆ ವ್ಯಕ್ತಿಗಳ ಸಂಪರ್ಕದಲ್ಲಿ ಈ ಇಬ್ಬರು ವ್ಯಕ್ತಿಗಳು ಸಂಪರ್ಕದಲ್ಲಿದ್ರು. ಅಂದ್ರೆ ಮೊದಲನೆಯ ವ್ಯಕ್ತಿ 69 ವರ್ಷದ ವೃದ್ಧ. ಆ 69 ವರ್ಷದ ವೃದ್ಧ ಬಂಟ್ವಾಳದ ವೃದ್ಧರಾಗಿರ್ತಾರೆ.
ಅವರು ಏಪ್ರಿಲ್ 19ರಂದು ಕೊರೋನಾಕ್ಕೆ ಬಲಿಯಾಗಿರುವಂತಹ ಬಂಟ್ವಾಳದ ಮಹಿಳೆಯ ಸಂಬಂಧಿ ಮತ್ತು ನೆರೆ ಮನೆಯವರಾಗಿರ್ತಾರೆ. ಎರಡನೆಯ ಪ್ರಕರಣ ಅಂತ ಹೇಳಿದ್ರೆ ಅದು ಬೋಳೂರಿನ ಪ್ರಕರಣ. ಬೋಳೂರಿನ ಪತ್ನಿಯ ಸಂಪರ್ಕದಿಂದ ಅಂದ್ರೆ 62 ವರ್ಷದ ವೃದ್ಧನಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವಂತದ್ದು. ಎಸ್ ಕುಮಾರ್ ಅವರು ನಮ್ಮ ಪ್ರತಿನಿಧಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರ್ ಅವರೇ ನಮಸ್ತೆ. ಕೊರೋನಾ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ನಮ್ಮ ಮಂಗಳೂರು ನಗರ ಅನ್ನುವಂತಹ ಮಾತು ಬರುತ್ತೆ. ಮಂಗಳೂರು ನಗರದಲ್ಲೂ ಕೂಡ ಇದೆ, ಬಂಟ್ವಾಳದಲ್ಲೂ ಕೂಡ ಒಂದು ಕೇಸ್ ಪ್ರಕರಣ ದೃಢಪಟ್ಟಿರುವಂತದ್ದು. ಏನಿದೆ ಹೆಚ್ಚಿನ ಮಾಹಿತಿ ಕುಮಾರ್ ಅವರೇ? ಈಗಾಗಲೇ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಇಬ್ಬರಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆಯ ಸಂಪರ್ಕದಿಂದಲೇ ಈ ಇಬ್ಬರಿಗೆ ಕೂಡ ಪಾಸಿಟಿವ್ ಆಗಿರುವಂತಹ ಸಾಧ್ಯತೆಯನ್ನು ದಕ್ಷಿಣ ಜಿಲ್ಲಾಡಳಿತ ಮಾಡ್ತಾ ಇದೆ. ಬಂಟ್ವಾಳದ 69 ವರ್ಷ ಪ್ರಾಯದ ವೃದ್ಧ ಹಾಗೂ ಬೋಳೂರು ಗ್ರಾಮದ 62 ವರ್ಷದ ವೃದ್ಧನಿಗೆ ಈ ಒಂದು ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಇಬ್ರು ಕೂಡ ಬಂಟ್ವಾಳದ ಬೋಳೂರಿನಲ್ಲಿ ಪತ್ತೆಯಾಗಿರುವಂತಹ ವೃದ್ಧನ ಪತ್ನಿ ಕೂಡ ಇದೀಗ ಪಾಸಿಟಿವ್ ಪತ್ತೆ ಆಗಿರುವಂತದ್ದು. ಇದೀಗ ಇಬ್ಬರಲ್ಲಿ ಕೂಡ ಮನೆಯ ಇಬ್ಬರಲ್ಲಿ ಕೂಡ ಇದೀಗ ಪಾಸಿಟಿವ್ ಪತ್ತೆ ಆಗಿತ್ತು. ಮನೆಯ ಮಂದಿ ಎಲ್ಲರನ್ನು ಕೂಡ ಇದೀಗ ಕ್ವಾರಂಟೈನ್ ಅಲ್ಲಿ ಈಗಾಗಲೇ ಇಡಲಾಗಿದೆ ಮತ್ತು ಅವರ ಒಂದು ವರದಿ ಕೂಡ ಕಾಯಲಾಗ್ತಿದೆ. ಮತ್ತು ಬಂಟ್ವಾಳದಲ್ಲಿ ಕೂಡ ಈಗಾಗಲೇ 4 ಜನರಿಗೆ ಈಗಾಗಲೇ ಕೊರೋನಾ ಪಾಸಿಟಿವ್ ಪತ್ತೆ ಆಗಿರುವಂತದ್ದು ಮತ್ತು ಇದರಲ್ಲಿ 3 ಈಗಾಗಲೇ ಮೃತಪಟ್ಟಿದ್ದು. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಬಗ್ಗೆ ಒಂದು ಆತಂಕ ಇದೀಗ ಮನೆ ಮಾಡ್ತಾ ಇದೆ ಮತ್ತು ಎಷ್ಟು ಈ ಮುಂದಿನ ದಿನಗಳಲ್ಲಿ ಎಷ್ಟು ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗ್ಲಿಕ್ಕಿದೆ ಎನ್ನುವಂತಹ ಒಂದು ಆತಂಕದಲ್ಲಿ ಕೂಡ ಇದೀಗ ಜಿಲ್ಲೆಯ ಜನರಿದ್ದಾರೆ. ಎಸ್, ನಿಜವಾಗ್ಲೂ ಕುಮಾರ್ ಅವರೇ, ಇನ್ನೊಂದ್ ಕಡೆ ಫಸ್ಟ್ ನ್ಯೂರೋ ಆಸ್ಪತ್ರೆ ಎಲ್ಲೊಂದ್ ಕಡೆ ಕೊರೋನಾದ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಮಂಗಳೂರಿನಲ್ಲಿ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅಂದ್ರೆ ಎಲ್ಲಾ ಪ್ರಕರಣಗಳು ಫಸ್ಟ್ ನ್ಯೂರೋ ಆಸ್ಪತ್ರೆಯ ಸಂಪರ್ಕದಲ್ಲಿರುತ್ತೆ. ಈ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಕುಮಾರ್ ಅವರೇ? ಈಗಾಗಲೇ 100ಕ್ಕೂ ಮಿಕ್ಕಿದ ಒಂದು ಫಸ್ಟ್ ನ್ಯೂರೋ ಒಂದು ಆಸ್ಪತ್ರೆ ಸಿಬ್ಬಂದಿ ಹಾಗೂ ಇತರ ಆಸ್ಪತ್ರೆ ಸಂಪರ್ಕದಲ್ಲಿರುವಂತಹ 100ಕ್ಕೂ ಮಿಕ್ಕಿದ ಜನರನ್ನು ಈಗಾಗಲೇ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ ಮತ್ತು ಅವರ ಫಸ್ಟ್ ವರದಿಯಲ್ಲಿ ಈಗ ಕೆಲವರಿಗೆ ಪಾಸಿಟಿವ್ ಬಂದಿತ್ತು, ಕೆಲವರಿಗೆ ನೆಗೆಟಿವ್ ಬಂದಿತ್ತು. ಇದೀಗ ಇನ್ನೊಂದು ಸುತ್ತಿನ ಒಂದು ಟೆಸ್ಟ್ ಆಗ್ಲಿಕ್ಕಿದೆ ಮತ್ತು ಇದರಲ್ಲಿ ಎಷ್ಟು ಪಾಸಿಟಿವ್ ಬರ್ತದೆ ಎನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಕೂಡ ಇದೀಗ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಇದೆ. ಈಗಾಗಲೇ ಕೇಂದ್ರ ಸರ್ಕಾರದ ಸೂಚನೆಯಂತೆ ದಕ್ಷಿಣ ಕನ್ನಡ ಜಿಲ್ಲೆ ರೆಡ್ ಝೋನ್ ನಲ್ಲಿದ್ದಂತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈಗ ಆರೆಂಜ್ ಝೋನ್ಗೆ ಮಾರ್ಪಾಡು ಮಾಡಲಾಗಿದೆ. ಆದ್ರೆ ಈ ಒಂದು ನಡುವೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆರಡು ಪ್ರಕರಣಗಳು ಪತ್ತೆಯಾಗಿರುವಂತದ್ದು ಜನರ ಆತಂಕಕ್ಕೆ ಕಾರಣವಾಗಿದೆ. ಎಸ್ ಕುಮಾರ್ ಅವರು, ಅದೇ ರೀತಿ ಈ ಒಂದು ಪ್ರಕರಣಗಳನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ 3ನೇ ಹಂತಕ್ಕೆ ತಲುಪಿದೆಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅಂದ್ರೆ 2ನೇ ಸಂಪರ್ಕದಲ್ಲಿದ್ದವರಿಗೂ ಕೂಡ ಈ ಸೋಂಕು ದೃಢಪಟ್ಟಿರುವಂತದ್ದು. ಅಂದ್ರೆ ಬಂಟ್ವಾಳದ ಇವತ್ತಿನ 69 ವರ್ಷದ ವೃದ್ಧ ಏನಿದ್ರೆ ಅದು 2ನೇ ಸಂಪರ್ಕ ಆಗಿರುತ್ತೆ. ಇದನ್ನೆಲ್ಲ ನೋಡಿದಾಗ ಎಲ್ಲೊಂದ್ ಕಡೆ 3ನೇ ಹಂತಕ್ಕೆ ತಲುಪಿದೆಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಏನಾದ್ರೂ ಮಾಹಿತಿ ಇದೆಯಾ ಇದರ ಬಗ್ಗೆ? ಈಗಾಗಲೇ ಜಿಲ್ಲಾಡಳಿತ ಈ ಒಂದು ಮಾಹಿತಿಯನ್ನು ಅಲ್ಲಗಳೆದಿದೆ ಮತ್ತು ಯಾವುದೇ ರೀತಿಯಲ್ಲಿ ಕೂಡ ಕೊರೋನಾ ಪಾಸಿಟಿವ್ ಜಿಲ್ಲೆಯಲ್ಲಿ 3ನೇ ಹಂತಕ್ಕೆ ತಲುಪಿಲ್ಲ ಎನ್ನುವ ಸ್ಪಷ್ಟ ಒಂದು ಮಾಹಿತಿಯನ್ನು ನೀಡಿರುವಂತದ್ದು. ಆದ್ರೆ ಜನತೆಯಲ್ಲಿ ಮಾತ್ರ ಇದೀಗ ಈ ಕೊರೋನಾ ಪಾಸಿಟಿವ್ ಮೊದಲ ಪೇಷಂಟ್ ಬಿಟ್ಟು ಈಗ 2ನೇ ಪೇಷಂಟ್ ಅನ್ನು ಆವರಿಸುವಂತದ್ದು ಮತ್ತು ಅವರಲ್ಲಿ ಕೂಡ ಪಾಸಿಟಿವ್ ಪತ್ತೆ ಆಗಿರುವಂತದ್ದು. ಇದೀಗ ಜಿಲ್ಲೆಯ ಜನರಲ್ಲಿ ಇದು ಈ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಇದೀಗ 3ನೇ ಹಂತಕ್ಕೆ ತಲುಪಿದೆ ಅನ್ನುವಂತಹ ಆತಂಕ ಕೂಡ ಇದೆ. ಎಸ್ ಧನ್ಯವಾದಗಳು ಕುಮಾರ್ ಅವರೇ ತಮ್ಮ ಎಲ್ಲ ಮಾಹಿತಿಗೆ. ಥ್ಯಾಂಕ್ ಯು ಕುಮಾರ್ ಅವರು, ಹಿರಿಯ ಪ್ರತಿನಿಧಿ. ಅದೇ ರೀತಿ ನೋಡ್ತಾ ಇದ್ದೀರಾ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಬ್ಬರು ವ್ಯಕ್ತಿಯಲ್ಲಿ ಪತ್ತೆಯಾಗಿರುವಂತಹ ಕೊರೋನಾ ವೈರಸ್ ಸೋಂಕು ದೃಢಪಟ್ಟಿದೆ. ಫಸ್ಟ್ ನ್ಯೂರೋ ಆಸ್ಪತ್ರೆಯ ಸಂಪರ್ಕದಿಂದ ಮತ್ತೆ ಇಬ್ಬರಿಗೆ ಪಾಸಿಟಿವ್ ಬಂದಿರುವಂತದ್ದು. ಇಲ್ಲಿ ಬರ್ತಾ ಇರುವಂತಹ ಪ್ರಶ್ನೆ, ಕೊರೋನಾ ಹಾಟ್ಸ್ಪಾಟ್ ಆಗುತ್ತಾ ಫಸ್ಟ್ ನ್ಯೂರೋ ಆಸ್ಪತ್ರೆ ಅನ್ನುವಂತಹ ಮಾತು ಒಂದ್ ಕಡೆ, ಇನ್ನೊಂದ್ ಕಡೆ 3ನೇ ಹಂತಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹರಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಬಂಟ್ವಾಳದಲ್ಲಿ 69 ವರ್ಷದ ವೃದ್ಧ ಏನಿದ್ದಾರೆ ಅವರಿಗೆ 2ನೇ ಸಂಪರ್ಕದಿಂದ ಈ ಒಂದು ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿರುವಂತದ್ದು. ಇನ್ನೊಂದ್ ಕಡೆ ಇನ್ನೊಂದು ಪ್ರಕರಣ ಬೋಳಾರ ನಿವಾಸಿಗೆ, ಅಂದ್ರೆ ನಿನ್ನೆ ಬೋಳಾರದ ಮಹಿಳೆಗೆ ದೃಢಪಟ್ಟಿತ್ತು ಕೊರೋನಾ ಸೋಂಕು, ಅವರ ಪತಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವಂತದ್ದು. ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಪ್ರಕರಣಗಳು ಪತ್ತೆಯಾಗಿದೆ.